ಊಟಿಯ ಹೊರವಲಯದಲ್ಲಿ ಇದ್ದಂತಹ ಆ ಶಾಲೆಯ ಕಟ್ಟಡ ಆಧುನಿಕ ವಿನ್ಯಾಸಗಳಿಂದ ಕೊಂಗೊಳಿಸುತ್ತಿತ್ತು. ಗಾಜಿನ ಕಿಟಕಿಗಳು, ಸುಣ್ಣ ಬಣ್ಣದ ಹೊಳಪು ಯಾರನ್ನಾದರೂ ಆಕರ್ಷಿಸುತ್ತಿತ್ತು. ಆದ್ರೆ ಆ ಬೆಳ್ಳನ ಗೋಡೆಯ ಹಿಂದೆ ಯಾರಿಗೂ ತಿಳಿಯದ ಒಂದು ಕತ್ತಲ ರಹಸ್ಯ ಅಡಗಿತ್ತು. 8ನೇ ತರಗತಿಯಲ್ಲಿದ್ದ ಚಂದನ್ಗೆ ಆ ಶಾಲೆ ಒಂದು ಹೊಸ ಕನಸಿನಂತೆ ಕಂಡಿತ್ತು. ಆರಂಭದ ದಿನಗಳಲ್ಲಿ ಎಲ್ಲವೂ ಅತ್ಯಂತ ಸುಂದರವಾಗಿ ಶಿಸ್ತುಬದ್ಧವಾಗಿ ಎಲ್ಲವೂ ಸಾಗುತ್ತಿತ್ತು. ಆದರೆ ದಿನಗಳು ಕಳೆದಂತೆ ಚಂದನ್ಗೆ ಏನೋ ಒಂದು ವಿಚಿತ್ರ ಅನುಭವವಾಗತೊಡಗಿತ್ತು. ಶಾಲೆಯ ಕಾರಿಡಾರ್ನಲ್ಲಿ ಒಟ್ಟಿಯಾಗಿ ನಡೆಯುವಾಗ ಯಾರೋ ಬೆನ್ನ ಹಿಂದೆ ಉಸಿರಾಡುತ್ತಿರುವಂತೆ ತಣ್ಣನೆ ಗಾಳಿಯು ಕಿವಿಯ ಬಳಿ ಸುಳಿದಂತೆ ಭಾಸವಾಗುತ್ತಿತ್ತು. ಚಂದನ್ ಇದನ್ನ ಒಂದು ಭ್ರಮೆ ಎಂದುಕೊಂಡಿದ್ದ. ಒಂದು ದಿನ ಮಧ್ಯಾಹ್ನದ ಮೌನ ಇಡೀ ಶಾಲೆಯನ್ನೇ ಆವರಿಸಿತ್ತು. ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕಿಟಕಿಯ ಗಾಜುಗಳು ಜೋರಾಗಿ ನಡಗಲು ತೊಡಗಿದ್ದವು. ಚಂದನ್ ಕಿಟಕಿಯ ಹೊರಗೆ ದೃಷ್ಟಿ ಹಾರಿಸಿದಾಗ ಸುಡು ಬಿಸಿಲಿದ್ದರೂ ಆವರಣದಲ್ಲಿದ್ದ ಆ ಹಳೆಯ ಮರವೊಂದು ಜೋರಾಗಿ ಅಲಗಾಡಲು ಪ್ರಾರಂಭಿಸಿತ್ತು. ಅದೇ ಕ್ಷಣದಲ್ಲಿ ಕಾರಿಡಾರ್ನಿಂದ ಯಾರದೋ ಗೆಜ್ಜೆಯ ಸದ್ದು ಮತ್ತು ಸಣ್ಣ ಮಗುವಿನ ಅಳುವಿನ ಧ್ವನಿ ಕೂಡ ಕೇಳಿಸುತ್ತಿತ್ತು. ಚಂದನ್ಗೆ ಸುತ್ತಲೂ ನೋಡಿದಾಗ ಇದೆಲ್ಲವೂ ಕಾಣಿಸುತ್ತಿತ್ತು. ಆದರೆ ಉಳಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಹಜವಾಗಿಯೇ ಇದ್ದರು. ಆದರೆ ಆ ಧ್ವನಿ ಕೇಳಿಸಿದ್ದು ಕೇವಲ ಚಂದನ್ಗೆ ಮಾತ್ರವೇ. ಹಠಾತ್ತನೆ ತರಗತಿಯ ಗೋಡೆ ಮೇಲಿದ್ದ ಗಡಿಯಾರ ವಿರುದ್ಧ ದಿಕ್ಕಿನಲ್ಲಿ ತಿರುಗಲು ಆರಂಭಿಸಿತ್ತು. ಚಂದನ್ನ ಮೈ ಮೇಲೆ ರೋಮಗಳು ಎದ್ದು ನಿಂತಿದ್ದವು. ಆ ಕ್ಷಣದವರೆಗೂ ಸುಂದರವಾಗಿದ್ದ ಆ ಶಾಲೆ ಇದ್ದಕ್ಕಿದ್ದ ಹಾಗೆ ಒಂದು ಜೀವಂತ ಸ್ಮಶಾನದಂತೆ ಭಾಸವಾಗಿತ್ತು. ಗೋಡೆಗಳ ಒಳಗೆ ಅಡಗಿದ್ದ ಆ ನಕಾರಾತ್ಮಕ ಶಕ್ತಿ ಎಚ್ಚರವಾಗಿತ್ತು. ಆ ಒಂದು ಮಧ್ಯಾಹ್ನ ಚಂದನ್ ಜೀವನದ ನೆಮ್ಮದಿಯನ್ನೇ ಕಸಿದುಕೊಂಡಿತ್ತು. ಆ ಶಾಲೆಯನ್ನ ರಕ್ತಸಿಕ್ತ ಇತಿಹಾಸಕ್ಕೆ ನಾಂದಿ ಹಾಡಿತ್ತು. ಈ ಎಲ್ಲ ಘಟನೆ ಆದ ಮೇಲೆ ಸುಮಾರು 1 ತಿಂಗಳ ನಂತರ ಇನ್ನೊಂದು ಘಟನೆ ನಡೆಯುತ್ತದೆ. ಅದು ಮಧ್ಯಾಹ್ನದ ಬಿಡುವಿನ ವೇಳೆ, ಅಂದ್ರೆ ಲಂಚ್ ಬ್ರೇಕ್. ಶಾಲೆಯ ಆವರಣವೆಲ್ಲ ಮಕ್ಕಳ ಗದ್ದಲದಿಂದ ತುಂಬಿದ್ದರೂ ಶಾಲೆಯ ಆ 4ನೇ ಅಂತಸ್ತಿನ ಟೆರೆಸ್ ಮಾತ್ರ ವಿಚಿತ್ರವಾಗಿ ಸ್ತಬ್ಧವಾಗಿತ್ತು. ಇಬ್ಬರು ಗೆಳೆಯರು ಗಾಳಿ ಸೇವಿಸಲು ಅಲ್ಲಿಗೆ ಹೋಗಿದ್ದಾರೆ. ಅಂದು ವಾತಾವರಣದಲ್ಲಿ ಒಂದು ರೀತಿಯ ಭಾರವಾದ ಮೌನವಿತ್ತು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಹುಡುಗ, ನಾನು ಕೆಳಗೆ ಹೋಗಿ ಟಿಫಿನ್ ಅನ್ನ ಮುಗಿಸುತ್ತೇನೆ ಎಂದು ಅಷ್ಟು ಹೇಳಿ ಮೆಟ್ಟಿಲತ್ರ ನಡೆದಿದ್ದಾನೆ. ಆತ ಕೇವಲ 10 ಮೆಟ್ಟಿಲುಗಳನ್ನ ಇಳಿದಿರಬಹುದು ಅಷ್ಟೇ. ಇದ್ದಕ್ಕಿದ್ದಂತೆ ಮೇಲೆ ಟೆರೆಸ್ ನಿಂದ ಎದೆ ಸೀಳುವಂತಹ ಭೀಕರವಾದಂತಹ ಕಿರುಚಾಟ ಕೇಳಿಸಿದೆ. ಅದು ಆತನ ಗೆಳೆಯನೇ ಧ್ವನಿಯಾಗಿತ್ತು. ಆದರೆ ಆ ಧ್ವನಿಯಲ್ಲಿ ಅತೀವವಾದ ನೋವು ಮತ್ತು ನರಕದ ಸದೃಶ್ಯದ ಭಯವಿತ್ತು. ಆ ಧ್ವನಿಯನ್ನ ಕೇಳಿದವನಿಗೆ ರಕ್ತವೇ ಹೆಪ್ಪುಗಟ್ಟುವಂತಾಗಿತ್ತು. ಆತ ತಕ್ಷಣವೇ ತಿರುಗಿ ಮೇಲೆ ಓಡಿದ್ದಾನೆ. ಆದರೆ ಟೆರೆಸ್ ತಲುಪಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಇಡೀ ಜಾಗ ಬಣಗುಟ್ಟುತ್ತಿತ್ತು. ಕೇವಲ ಒಂದು ಕ್ಷಣದ ಹಿಂದೆ ಅಲ್ಲೇ ಇದ್ದ ಅವನ ಗೆಳೆಯ ಮಂತ್ರ ಮಾಡಿದಂತೆ ಮಾಯವಾಗಿದ್ದ. ಆತ ಗಾಬರಿಯಿಂದ ಸುತ್ತಲೂ ಕಣ್ಣಾಡಿಸಿದಾಗ ಅಲ್ಲಿದ್ದ ಎತ್ತರದ ಕಬ್ಬಿಣದ ಗ್ರಿಲ್ ಬಳಿ ಯಾರೋ ಎಳೆದುಕೊಂಡು ಹೋದಂತಹ ಗುರುತುಗಳು ಆ ಹುಡುಗನಿಗೆ ಕಂಡಿವೆ. ಆ ಗ್ರಿಲ್ಗಳು ಎಷ್ಟು ಎತ್ತರವಿತ್ತಂದ್ರೆ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಅದರ ಮೇಲಿಂದ ಬೀಳಲು ಇರಲಿ ಇಡೀ ಪ್ರಯತ್ನ ಮಾಡಿದರೂ ಹತ್ತುವುದು ಕೂಡ ಕಷ್ಟವಾಗಿತ್ತು. ಗುಂಡಿಗೆ ಬಡಿದುಕೊಳ್ಳುತ್ತಾ ಆ ಹುಡುಗ ಕೆಳಗೆ ಬಾಗಿ ನೋಡಿದ್ದಾನೆ ಅಷ್ಟೇ. ಆತನ ಕಣ್ಣ ಮುಂದೆ ಕಂಡ ದೃಶ್ಯ ನಡುಕ ಹುಟ್ಟಿಸುವಂತಿತ್ತು. ಯಾಕಂದ್ರೆ ಕೆಳಗಡೆ ಮೈದಾನದ ಸಿಮೆಂಟ್ ನೆಲದ ಮೇಲೆ ಆತನ ಗೆಳೆಯ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಕಣ್ಣುಗಳು ಅತಿ ಭಯದಿಂದ ಹೊರಬಂದಿದ್ದವು. ಮುಖದ ಮೇಲೆ ಯಾವುದೋ ಅತೀಂದ್ರಿಯ ಶಕ್ತಿಯನ್ನ ಕಂಡಂತೆ ಗಾಬರಿ ಎದ್ದಿ ಕಾಣುತ್ತಿತ್ತು. ಅತ್ಯಂತ ನಿಗೂಢವಾದ ವಿಷಯವೇನೆಂದ್ರೆ ಆತ ಬಿದ್ದಿದ್ದ ಜಾಗ ಗ್ರಿಲ್ ನಿಂದ ತುಂಬಾನೇ ದೂರ ಇತ್ತು. ಅಂದ್ರೆ ಆತ ತನ್ನಷ್ಟಕ್ಕೆ ತಾನೇ ಬಿದ್ದಿರಲಿಲ್ಲ. ಬದಲಾಗಿ ಯಾರೋ ಅತಿಮಾನುಷ ಶಕ್ತಿಯಿಂದ ಆತನನ್ನ ಕಿತ್ತಿಸಿದಂತೆ ಭಾಸವಾಗಿತ್ತು. ಯಾರೋ ಇಲ್ಲದ ಈ ಟೆರೆಸ್ ಮೇಲೆ ಆ ಕಬ್ಬಿಣದ ಎತ್ತರದ ಬೇಲಿಯನ್ನ ದಾಟಿಸಿ ಆತನನ್ನ ಕೆಳಗೆ ಎಸೆದವರು ಯಾರು? ಆ ಗೆಳೆಯ ಕಿರ್ಚಿದ್ದು ತನ್ನ ಸಾವನ್ನ ಕಂಡು ಅಷ್ಟೇನಾ, ಅಥವಾ ತನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದ ಆ ವಿಕೃತ ರೂಪನ ಅಂತ ಅವನಿಗೆ ಅರ್ಥವೇ ಆಗಿರಲಿಲ್ಲ. ಆ ಘಟನೆ ಇಂದಿಗೂ ಆ ಶಾಲೆಯ ಗೋಡೆಯಲ್ಲಿ ಅಡಗಿರುವ ಯಾರಿಗೂ ತಿಳಿಯದ ಒಂದು ಭೀಕರ ರಹಸ್ಯವಾಗಿತ್ತು. ಅಂದಿನಿಂದ ಆ ಟೆರೆಸ್ ಅನ್ನ ಖಾಯಮಾಗಿ ಲಾಕ್ ಕೂಡ ಮಾಡಲಾಗಿತ್ತು. ಆ ಟೆರೆಸ್ ಘಟನೆ ನಂತರ ಶಾಲೆಯಲ್ಲಿ ಭಯದ ಕರಿನೆರಳು ಆವರಿಸಿತ್ತು. ಆದರೆ 10ನೇ ತರಗತಿಯ ಆ ಹುಡುಗನಿಗೆ ಸಂಭವಿಸಿದ ಸಾವು ಇಡೀ ಶಾಲೆಯ ಆತ್ಮವನ್ನೇ ನಡಗಿಸಿಬಿಟ್ಟಿತ್ತು. ಈ ಘಟನೆ ನಡೆದ 1 ವಾರದ ನಂತರ ಒಂದು ಮಧ್ಯಾಹ್ನ ತರಗತಿಯ ನಡುವೆ ಒಬ್ಬ ವಿದ್ಯಾರ್ಥಿ ಶೌಚಾಲಯಕ್ಕೆಂದು ಹೋದವನು ಬಹಳ ಹೊತ್ತಾದರೂ ಬರಲೇ ಇಲ್ಲ. ಕಾರಿಡಾರ್ ತುದಿಯಲ್ಲಿದ್ದ ಆ ಹಳೆಯ ಶೌಚಾಲಯದ ಬಳಿ ಹೋದರೆ ಸಾಕು, ವಿಚಿತ್ರವಾದ ಕೊಳೆತ ವಾಸನೆ ಮತ್ತು ಮೈ ನಡುಗಿಸುವ ತಣ್ಣನೆ ಅನುಭವವಾಗಲು ಪ್ರಾರಂಭಿಸಿತ್ತು. ಶಿಕ್ಷಕರು ಸಂಶಯಗೊಂಡು ಒಬ್ಬ ವಿದ್ಯಾರ್ಥಿಯನ್ನ ಅಲ್ಲಿಗೆ ಕಳಿಸಿದ್ದಾರೆ. ಅಲ್ಲಿ ಕಂಡ ದೃಶ್ಯ ಮನುಷ್ಯನ ಕಲ್ಪನೆಗೂ ನಿಲುಕದಂತಿತ್ತು. ಯಾಕಂದ್ರೆ ಆ ವಿದ್ಯಾರ್ಥಿ ಶೌಚಾಲಯದ ಮೇಲ್ಭಾಗದಲ್ಲಿದ್ದ ಕಬ್ಬಿಣದ ಪೈಪ್ಗೆ ತನ್ನದೇ ಶಾಲೆಯ ಟೈ ಮೂಲಕ ನೇಣು
ಹಾಕೊಂಡು ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಅವನ ಪಾದಗಳು ನೆಲಕ್ಕೆ ತಾಗಿದ್ದವು. ವಿಜ್ಞಾನದ ಪ್ರಕಾರ ಆ ಎತ್ತರದಲ್ಲಿ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನು ನೇಣು ಹಾಕಿಕೊಳ್ಳಲು ಅಸಾಧ್ಯವಾಗಿತ್ತು. ಆ ಹುಡುಗನ ನಿಗೂಢ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆ ಶೌಚಾಲಯದ ದೃಶ್ಯ ಕಂಡು ಹವ್ವಾರಿ ಹೋಗಿದ್ದರು. ಇನ್ಸ್ಪೆಕ್ಟರ್ ರಾಘವನ್ ಅವರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದರು. ಆದರೆ ಅವರಿಗೆ ಎದುರಾದ ಪ್ರಶ್ನೆಗಳು ಸಾಮಾನ್ಯ ತರ್ಕಕ್ಕೆ ನಿಲುಕುವಂತಿರಲಿಲ್ಲ. ಯಾಕಂದ್ರೆ ಪೊಲೀಸರು ಮೊದಲು ಗಮನಿಸಿದ್ದು ಆ ಪೈಪ್ನ ಎತ್ತರವನ್ನ. ಆ ಹುಡುಗನ ಪಾದಗಳು ನೆಲಕ್ಕೆ ತಾಗುತ್ತಿದ್ದವು. ವೈದ್ಯಕೀಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯೊಬ್ಬನ ಪಾದಗಳು ನೆಲಕ್ಕೆ ತಾಗುತ್ತಿರುವಾಗ ಆತ ನೇಣು ಹಾಕಿಕೊಂಡು ಸಾಯಲು ಸಾಧ್ಯವೇ ಇಲ್ಲ ಅಂತ. ಇದು ಆತ್ಮಹತ್ಯೆ ಅಲ್ಲ, ಯಾರೋ ಆತನನ್ನ ಬಲವಂತವಾಗಿ ಕತ್ತು ಹಿಸುಕಿ ಸಾಯಿಸಿ ನಂತರ ಅಲ್ಲಿ ನೇತು ಹಾಕಿದ್ದಾರೆ ಎಂಬುದು ಇನ್ಸ್ಪೆಕ್ಟರ್ ವಾದವಾಗಿತ್ತು. ಫೋರೆನ್ಸಿಕ್ ತಂಡವು ಆ ಹುಡುಗನ ಕುತ್ತಿಗೆಯನ್ನು ಪರೀಕ್ಷಿಸಿದಾಗ ಬೆಚ್ಚಿ ಬೀಳುವ ವಿಷಯವೊಂದು ಬಯಲಾಗಿತ್ತು. ಆತನ ಗಂಟಲ ಮೇಲೆ ಮೂಡಿದ್ದ ಬೆಚ್ಚರಳುಗಳು ಯಾವುದೇ ಸಾಮಾನ್ಯ ಮನುಷ್ಯನ ಕೈಗಳಂತೆ ಇರಲಿಲ್ಲ. ಆ ಬೆರಳುಗಳು ಅಸಹಜವಾಗಿ ಉದ್ದವಾಗಿದ್ದವು ಮತ್ತು ಅವುಗಳ ಉಗುರುಗಳು ಚರ್ಮದೊಳಗೆ ಆಳವಾಗಿ ಇಳಿದಿದ್ದವು. ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದ ಮತ್ತೊಂದು ಆಘಾತಕಾರಿ ವಿಷಯವೆಂದರೆ ಆತನ ದೇಹದಲ್ಲಿದ್ದ ರಕ್ತವೆಲ್ಲ ಹೆಪ್ಪುಗಟ್ಟಿ ಐಸಿನಂತೆ ತಣ್ಣಗಾಗಿತ್ತು. ಪೊಲೀಸರು ಶಾಲೆಯ ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಾಗ ಅವರ ತಲೆ ತಿರುಗುವಂತಾಗಿತ್ತು. ಕಾರಣ ಮಧ್ಯಾಹ್ನ 1:15ಕ್ಕೆ ಆ ಹುಡುಗ ಒಂಟಿಯಾಗಿ ಶೌಚಾಲಯದ ಒಳಗೆ ಹೋಗುವುದು ಕ್ಯಾಮೆರಾದಲ್ಲಿ ದಾಖಲಾಗಿತ್ತು. ಆದರೆ ಆತ ಒಳಗೆ ಹೋದ ನಂತರ ಶೌಚಾಲಯದ ಬಾಗಿಲ ಬಳಿ ಕಪ್ಪು ನೆರಳಿನಂತಹ ಆಕೃತಿ ಒಂದು ಸುಳಿದಾಡುತ್ತಿತ್ತು. ಕೇವಲ 2 ನಿಮಿಷಗಳ ನಂತರ ಕ್ಯಾಮೆರಾ ಇದ್ದಕ್ಕಿದ್ದ ಹಾಗೆ ಸ್ಥಗಿತಗೊಂಡಿತ್ತು. ಮತ್ತೆ ಕ್ಯಾಮೆರಾ ಕೆಲಸ ಮಾಡಲು ಶುರುವಾದಾಗ ಕಂಡಿದ್ದು ಕೇವಲ ಆ ಹುಡುಗನ ಶವ. ಅಷ್ಟು ಕಡಿಮೆ ಸಮಯದಲ್ಲಿ ಯಾರೊಬ್ಬರು ಒಳಗೆ ಪ್ರವೇಶಿಸಿ ಹತ್ಯೆ ಮಾಡಿ ಹೊರಬರಬಹುದು ಅನ್ನುವುದು ಅಸಾಧ್ಯವಾಗಿತ್ತು. ಶೌಚಾಲಯದ ನೆಲದ ಮೇಲೆ ತೇವವಾದ ಮಣ್ಣಿನ ಹೆಜ್ಜೆ ಗುರುತುಗಳಿದ್ದವು. ಆ ಗುರುತುಗಳು ಗೋಡೆ ಮೇಲೆ ಅಂತ್ಯವಾಗಿದ್ದವು. ಅಂದರೆ ಆ ಕೊಲೆಗಾರ ಗೋಡೆಯ ಮೂಲಕ ಮರೆಯಾಗಿದ್ದಾನೆಯೇ. ತನಿಖೆ ನಡೆಸುತ್ತಿದ್ದ ಪೇದೆಯೊಬ್ಬರಿಗೆ ಶೌಚಾಲಯದ ಮೂಲೆಯಲ್ಲಿ ಒಂದು ಹಳೆಯ ತಾಮ್ರದ ನಾಣ್ಯ ಸಿಕ್ಕಿತ್ತು. ಅದು 106 ವರ್ಷ ಹಳೆಯದಾಗಿತ್ತು. ಕೊನೆಗೆ ಪೊಲೀಸರು ಈ ಕೇಸನ್ನ ವಿವರಿಸಲಾಗದ ಸಾವು ಅಂತ ಫೈಲ್ ಅನ್ನ ಕ್ಲೋಸ್ ಮಾಡಿದ್ದರು. ಆದರೆ ಇನ್ಸ್ಪೆಕ್ಟರ್ ರಾಘವನ್ ಅವರಿಗೆ ಮಾತ್ರ ಒಂದು ವಿಷಯ ಸ್ಪಷ್ಟವಾಗಿತ್ತು. ಆ ಶಾಲೆಯ ಗೋಡೆಗಳ ನಡುವೆ ಕಾನೂನಿಗೆ ಸಿಗದಂತಹ ಯಾವುದೋ ಅಶುದ್ಧ ಶಕ್ತಿ ತಾಂಡವಾಡುತ್ತಿತ್ತು. ಈ ಕೇಸು ಸುಮಾರು 1 ತಿಂಗಳಾದರೂ ಕೂಡ ಸಾಲ್ವ್ ಮಾಡಲು ಸಾಧ್ಯವೇ ಆಗಿರಲಿಲ್ಲ. ಈ ಘಟನೆ ನಡೆದ 3 ತಿಂಗಳ ನಂತರ ಅಂದ್ರೆ 14 ಮಾರ್ಚ್ 2008 ಸಂಜೆ 7 ಗಂಟೆಯಾಗಿತ್ತು. ಇಡೀ ಶಾಲೆಯ ಮೇಲೆ ಕಾರ್ಮೋಡ ಕವಿದಂತೆ ಕತ್ತಲೆ ಆವರಿಸಿತ್ತು. ಶಾಲೆಯಲ್ಲಿ ಸಾವುಗಳು ಹೆಚ್ಚಾದಂತೆ ಸಾಯಂಕಾಲದ ನಂತರ ಯಾರು ಕೂಡ ಅಲ್ಲಿ ಇರುತ್ತಿರಲಿಲ್ಲ. ಆದರೆ ಮಿಸ್ ಮಾಯಾ ಅವರು ಅವತ್ತು ತಮ್ಮ ಕ್ವಶನ್ ಪೇಪರ್ ಅನ್ನ ಸಬ್ಮಿಟ್ ಮಾಡಲೇಬೇಕಾಗಿತ್ತು. ಹೀಗಾಗಿ ಕ್ವಶನ್ ಪೇಪರ್ ರೆಡಿ ಮಾಡಿ ಅಲ್ಲೇ ಇಟ್ಟು ಮನೆಗೆ ಹೋಗಬೇಕೆಂದು ನಿರ್ಧಾರ ಮಾಡಿದ್ದರು. ಇದೇ ಕಾರಣ ಅವರು ಪಿಯೋನ್ಗೆ ಹೇಳಿ ತಾವೇ ಡೋರ್ ಅನ್ನ ಕ್ಲೋಸ್ ಮಾಡಿ ಮನೆಗೆ ಹೋಗುತ್ತೇನೆ ಅಂತ ಹೇಳಿದ್ದಾರೆ. ಅಂದು ಸಂಜೆ ಅವರು ಸ್ಟಾಫ್ ರೂಮ್ ನಲ್ಲಿ ಒಬ್ಬರೇ ಕುಳಿತು ಪೇಪರ್ ಅನ್ನ ಬರೆಯುತ್ತಿದ್ದರು. ಇದ್ದಕ್ಕಿದ್ದಂತೆ ಕಿಟಕಿಯ ಗಾಜುಗಳು ಜೋರಾಗಿ ನಡಗಲು ಪ್ರಾರಂಭಿಸಿವೆ. ಅವರು ಗಾಬರಿಯಿಂದ ತಲೆ ಎತ್ತಿದಾಗ ತರಗತಿಯ ಬ್ಲಾಕ್ ಬೋರ್ಡ್ ಮೇಲೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಸೀಮೆ ಸುಣ್ಣದಿಂದ ಒಂದು ವಿಷಯವನ್ನ ಬರೆದಿತ್ತು. ಅದೇನೆಂದ್ರೆ ಅದು ನಿನ್ನ ಸರದಿ ಅಂತ. ಮಾಯಾ ಅವರು ಭಯದಿಂದ ಹೊರಗೆ ಓಡಲು ಪ್ರಯತ್ನಿಸಿದ್ದಾರೆ. ಆದ್ರೆ ಸ್ಟಾಫ್ ರೂಮ್ ನ ಬಾಗಿಲು ಕಬ್ಬಿಣದಂತೆ ಜಾಮ್ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಸ್ಟಾಫ್ ರೂಮ್ ನ ಫ್ಯಾನ್ ಅತಿ ವೇಗವಾಗಿ ತಿರುಗಲು ಪ್ರಾರಂಭಿಸಿತ್ತು ಮತ್ತು ಅದು ಚಾವಣಿಯಿಂದ ಕಿತ್ತು ಬಂದು ಮಾಯಾ ಅವರ ಕುತ್ತಿಗೆಗೆ ತಗುಲಿತ್ತು. ಮರುದಿನ ಬೆಳಿಗ್ಗೆ ನೋಡಿದಾಗ ಮಾಯಾ ಅವರ ಶವ ಬ್ಲಾಕ್ ಬೋರ್ಡ್ ಮುಂದೆ ನೇತಾಡುವಂತಿತ್ತು ಮತ್ತು ಅವರ ರಕ್ತದಿಂದ ಬೋರ್ಡ್ ಮೇಲೆ ಸಾವು ಖಚಿತ ಅಂತ ಬರೆಯಲಾಗಿತ್ತು. ಮರುದಿನ ಶಾಲೆಯ ಆವರಣವು ಪೊಲೀಸ್ ಸೈರನ್ ಸದ್ದಿನಿಂದ ನಡುಗಿ ಹೋಗಿತ್ತು. ಮಿಸ್ ಮಾಯಾ ಅವರ ಶವನ್ನ ಕಂಡ ಇನ್ಸ್ಪೆಕ್ಟರ್ ರಾಘವನ್ ಅವರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದರು. ಶವದ ಕುತ್ತಿಗೆ ಫ್ಯಾನ್ ನಿಂದ ಸೀಳಲ್ಪಟ್ಟಿತ್ತು. ಆದರೆ ವಿಚಿತ್ರ ಏನೆಂದ್ರೆ ಫ್ಯಾನ್ ಕಿತ್ತು ಬಂದ ಜಾಗದಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ. ಯಾರೋ ಬರಿಗೈಯಿಂದ ಸ್ಕ್ರೂಗಳನ್ನ ಕಿತ್ತಿಸದಂತೆ ಭಾಸವಾಗಿತ್ತು. ಬೋರ್ಡ್ ಮೇಲೆ ಬರೆದಿದ್ದ ಆ ರಕ್ತದ ಬರಹವನ್ನ ವಿಶ್ಲೇಷಿಸಿದ ಫೋರೆನ್ಸಿಕ್ ತಂಡಕ್ಕೆ ಆಶ್ಚರ್ಯ ಕಾದಿತ್ತು. ಆ ರಕ್ತ ಕೇವಲ ಮಾಯಾ ಅವರದ್ದಾಗಿಲ್ಲ, ಅದು ದಶಕಗಳ ಹಿಂದೆ ಸತ್ತವರ ಹಳೆಯ ಒಂದು ಕಪ್ಪಾದ ರಕ್ತವಾಗಿತ್ತು. ಸ್ಟಾಫ್ ರೂಮಿನ ಹೊರಗಿನ ಕ್ಯಾಮೆರಾದಲ್ಲಿ ಯಾರೋ ಒಳಗೆ ಹೋಗಿರಲಿಲ್ಲ ಅಥವಾ ಹೊರಗೆ ಕೂಡ ಬಂದಿರಲಿಲ್ಲ. ಆದ್ರೆ ಮಾಯಾ ಅವರು ಸಾವನ್ನಪ್ಪುವ ಕ್ಷಣದಲ್ಲಿ ಇಡೀ ಶಾಲೆಯ ಲೈಟ್ಗಳು ತಾವಾಗಿ ಆಫ್ ಆಗಿ ಆನ್ ಆಗಿದ್ದವು. ಇನ್ಸ್ಪೆಕ್ಟರ್ ರಾಘವನ್ ಇದು ಮನುಷ್ಯನ ಕೆಲಸ ಅಲ್ಲ ಅಂತ ಅವರು ತೀರ್ಮಾನ ಮಾಡಿಯೇ ಬಿಟ್ಟಿದ್ದರು. ಶಾಲೆಯ ಪರಿಸ್ಥಿತಿ ಕೈಮೀರುವುದನ್ನ ಕಂಡ ಪ್ರಾಂಶುಪಾಲಕರು ಅಂತಿಮವಾಗಿ ಒಬ್ಬ ಪ್ರಸಿದ್ಧ ತಾಂತ್ರಿಕ ಮತ್ತು ಪಂಡಿತ ಶಾಸ್ತ್ರಿಗಳನ್ನ ಕರೆಸಿದ್ದಾರೆ. ಶಾಲೆಯ ಆವರಣದೊಳಗೆ ಕಾಲಿಟ್ಟ ಕೂಡಲೇ ಶಾಸ್ತ್ರಿಗಳ ಕೈಯಲ್ಲಿ ರುದ್ರಾಕ್ಷ ಮಾಲೆ ತಾನಾಗಿ ಹರಿದು ಚಿಲ್ಲಾಪಲ್ಲಿಯಾಗಿತ್ತು. ಅವರ ಮುಖದಲ್ಲಿ
ಬೆವರಿನ ಹನಿಗಳು ಮೂಡಿದ್ದವು. ಆಗ ಅವರಿಗೆ ಗೊತ್ತಾಗಿದ್ದು, ಈ ಜಾಗದಲ್ಲಿ ಮೊದಲು ಸ್ಮಶಾನವಿತ್ತು. ಆ ಸ್ಮಶಾನದ ಮೇಲೆಯೇ ಶಾಲೆಯನ್ನ ಕಟ್ಟಿದ್ದಲ್ಲದೆ ಇಲ್ಲಿಯ ಆತ್ಮಗಳಿಗೆ ನೀಡಬೇಕಾದ ಶಾಂತಿಯನ್ನ ನೀವು ಭಂಗಗೊಳಿಸಿದ್ದೀರಿ. ಇದೇ ಕಾರಣ ಈ ಶಕ್ತಿಯು ಮನುಷ್ಯನ ಬಲಿಯನ್ನ ಕೇಳುತ್ತಿದೆ ಅಂತ ಶಾಸ್ತ್ರಿಗಳು ಹೇಳಿದ್ದರು. ಇದನ್ನ ಇನ್ನಷ್ಟು ಪರೀಕ್ಷಿಸಲು ಶಾಸ್ತ್ರಿಗಳು ತರಗತಿಯ ಮಧ್ಯದಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ಗಂಗಾ ಜಲವಿಟ್ಟು ಮಂತ್ರ ಪಠಿಸಲು ಶುರು ಮಾಡಿದ್ದರು. ಇದ್ದಕ್ಕಿದ್ದ ಹಾಗೆ ಆ ಪಾತ್ರೆಯ ನೀರು ಕುದಿಯಲು ಆರಂಭಿಸಿತ್ತು ಮತ್ತು ಇಡೀ ಕೊಠಡಿಯ ಉಷ್ಣತೆ ಶೂನ್ಯಕ್ಕೆ ಇಳಿದಿತ್ತು. ಗೋಡೆಯ ಮೇಲಿದ್ದ ಮಾಯಾ ಮಿಸ್ ಅವರ ರಕ್ತದ ಬರವು ಇದ್ದಕ್ಕಿದ್ದ ಹಾಗೆ ದ್ರವವಾಗಿ ನೆಲಕ್ಕೆ ಇಳಿದು ಒಂದು ಕಪ್ಪು ನೆರಳಿನ ಆಕಾರ ತಾಳಿತ್ತು. ಆ ನೆರಳು ಶಾಸ್ತ್ರಿಗಳತ್ತ ನೆಗೆಯಲು ಯತ್ನಿಸಿದಾಗ ಅವರು ಪವಿತ್ರ ಭಸ್ಮವನ್ನ ಅದರ ಮೇಲೆ ಎಸೆದಿದ್ದಾರೆ. ಆಗ ಇಡೀ ಶಾಲೆಯಾದ್ಯಂತ ಸಾವಿರಾರು ಆತ್ಮಗಳು ಒಮ್ಮೆಲೆ ಕಿರಿಚುವಂತಹ ಶಬ್ದ ಕೇಳಿಸಿತ್ತು. ಆಗ ಅವರು ಹೇಳಿದ್ದು, ಈ ಶಾಲೆಯ ಅಡಿಯಲ್ಲಿ ಬಲಿಯಾದವರ ಅಸ್ಥಿ ಪಂಜರಗಳಿವೆ. ಇಲ್ಲಿ ಪೂಜೆ ಮಾತ್ರ ಸಾಲದು, ಈ ಕಟ್ಟಡವನ್ನ ನೆಲಸಮ ಮಾಡಿದರೆ ಈ ಸಾವುಗಳು ಕೂಡ ನಿಲ್ಲುವುದಿಲ್ಲ ಎಂದು ಶಾಸ್ತ್ರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದರು. ಪಂಡಿತರ ಎಚ್ಚರಿಕೆಯ ನಂತರವೂ ಶಾಲೆಯ ಆಡಳಿತ ಮಂಡಳಿ ಕಟ್ಟಡವನ್ನ ಉಳಿಸಿಕೊಳ್ಳಲು ಹಲವಾರು ಪ್ರಯತ್ನವನ್ನ ಮಾಡಿತ್ತು. ಆದರೆ ಮರುದಿನವೇ ಶಾಲೆಯ ಮೈದಾನದ ಮಧ್ಯದಲ್ಲಿ ಅಗಿದಾಗ ನೂರಾರು ಮನುಷ್ಯರ ಅಸ್ಥಿ ಪಂಜರಗಳು ಅಲ್ಲಿ ಪತ್ತೆಯಾಗಿದ್ದವು. ಶಾಸ್ತ್ರಿಗಳು ಹೇಳಿದಂತೆ ಅದು ಕೇವಲ ಸ್ಮಶಾನವಾಗಿರಲಿಲ್ಲ, ಇದು ಬ್ರಿಟಿಷರ ಕಾಲದ ಒಂದು ಶಾಪಗ್ರಸ್ತ ಹೂಳುವ ಜಾಗವಾಗಿತ್ತು. ಇಂದು ನೋಡಿ, ಈ ಊಟಿಯ ನಿರ್ಜನ ಬೆಟ್ಟದ ಮೇಲೆ ಆ ಶಾಲೆಯ ಕಟ್ಟಡವು ಅಸ್ಥಿ ಪಂಜರದಂತೆ ನಿಂತಿದೆ. ಹಚ್ಚು ಹಸಿರಾದ ಊಟಿಯ ಸೌಂದರ್ಯದ ನಡುವೆ ಈ ಕಟ್ಟಡ ಮಾತ್ರ ಕಪ್ಪಾಗಿ ಈಗಲೂ ಕೂಡ ಭಯಾನಕವಾಗಿ ಕಾಣುತ್ತದೆ. ನೋಡಿದಿರಾ ಸ್ನೇಹಿತರೆ? ಹೀಗಾಗಿ ಯಾವುದೇ ಒಂದು ಮನೆಯನ್ನ, ಯಾವುದೇ ಒಂದು ಕಟ್ಟಡವನ್ನ ಕಟ್ಟುವಾಗ ಆ ಜಾಗದ ಪರೀಕ್ಷೆ ಮಾಡುವುದು ತುಂಬಾ ಒಳ್ಳೆಯದು ಅಂತ ಈ ಮೂಲಕ ನಮಗೆ ತಿಳಿದು ಬರುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.